ಸಂತೆ ತಿರುಗಿಗೆ ಹೋಗುದು. ಹರೇ ಕೃಷ್ಣ, ಶುಭ ದಿನ ಎಲ್ರಿಗೂ. ಹೇಗಿದ್ದೀರಾ ಎಲ್ಲ? ತುಂಬಾ ದಿನ ಆಯ್ತು ವಿಡಿಯೋ ಹಾಕದೆ. ಆಕ್ಚುಲಿ ಇದು ಹಳೆ ವಿಡಿಯೋ, ಬಟ್ ಅಪ್ಲೋಡ್ ಮಾಡ್ಲಿಕ್ಕೆ ಪುರ್ಸೊತ್ತಿಲ್ಲ. ಏನೋ ಕೆಲವೊಂದು ಪ್ರಾಬ್ಲಮ್ ಅದು ಇದು ಅಂತ ವಿಡಿಯೋ ಅಪ್ಲೋಡೇ ಮಾಡ್ಲಿಕ್ಕೆ ಆಗ್ಲಿಲ್ಲ ನಂಗೆ. ಇದು ಅವತ್ತು ಗ್ರಹಣ ಇತ್ತಲ್ವಾ, ಅವತ್ತಿಂದು ವಿಡಿಯೋ. ಅವತ್ತು ಅನಂತಡಿ ಮೆಚ್ಚಿ ಕೂಡ ಇವತ್ತು ಬೆಳಿಗ್ಗೆ ಎದ್ದು ನೀರ್ ದೋಸೆ ಮಾಡಿದ್ದೆ. ತುಂಬಾ ದಿನ ಆಗಿತ್ತು ನೀರ್ ದೋಸೆ ಮಾಡದೆ, ಹಾಗೆ ಇವತ್ತು ಅನಂತಡಿ ಮೆಚ್ಚಿಗೆ ಸಹ ಹೋಗ್ಲಿಕ್ಕೆ ಉಂಟು. ಹಾಗಾಗಿ ನಮ್ದು ಇವತ್ತು ಬೇಗ ಕೆಲಸ ಎಲ್ಲ ಆಗ್ತಾ ಉಂಟು. ನನ್ನ ಮಗನಿಗೆ ಭಾರಿ ಖುಷಿ, ಅವನಿಗೆ ನೀರ್ ದೋಸೆ ಅಂದ್ರೆ ತುಂಬಾ ಇಷ್ಟ. ತುಂಬಾ ದಿನ ಆಗಿತ್ತಲ್ಲ, ಬೈತಾ ಇದ್ದ ನೀರ್ ದೋಸೆ ಯಾವಾಗ ಮಾಡ್ತೀಯ ಅಂತ. ಹಾಗಾಗಿ ನೀರ್ ದೋಸೆ ಮಾಡಿದೆ. ಇನ್ನು ಇವತ್ತು ಈ ಸಲ ಬೇಗ ಹೋಗ್ಬೇಕು ಅಂತ ಅಂದ್ಕೊಂಡಿದೀವಿ. ಅನಂತಡಿ ಮೆಚ್ಚಿಗೆ ಗ್ರಹಣ ಕೂಡ ಇದೆ, ಹಾಗಾಗಿ ಬೇಗ ಹೋಗಿ ಬರ್ಬೇಕು. ಜೊತೆಗೆ ನನ್ನ ಸಬ್ಸ್ಕ್ರೈಬರ್, ನನ್ನ ತಂಗಿ ನವ್ಯ ಕೂಡ ಮನೆಗೆ ಇನ್ವೈಟ್ ಮಾಡಿದ್ದಾರೆ, ಅಕ್ಕ ಬನ್ನಿ ಬಂದ್ರೆ ಅಂತ. ಸೊ ಹಾಗಾಗಿ ಅಲ್ಲಿಗೆ ಕೂಡ ಹೋಗುವ ಪ್ಲಾನ್ ಇದೆ, ಬಟ್ ಇನ್ನೂ ಕನ್ಫರ್ಮ್ ಆಗಿ ಗೊತ್ತಿಲ್ಲ. ನೋಡುವ ಮುಂದೆ ಏನೆಲ್ಲ ಆಗ್ತದೆ ಅಂತ. ಗ್ಯಾರಂಟಿ ಇವನನ್ನು ಬಿಟ್ಟು ಹೋಗುದು ಇವನಷ್ಟು ಚೊರೆಪಟ್ಟು ಹಂಸವೇಣಿ ಮಿಸ್ ನೋಡಿ ಆಯ್ತಾ. ಇವನ ನೋಡಿ 2 ಕೊಡಿ, ಶಾಲೆಯಲ್ಲಿ ಟಪ 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 ಅಂತ 2 ಕೊಡಿ ಅವನಿಗೆ. ಹಚ್ಚಿ ಬರ್ಬೇಕು. ನೋಡಿ ತೂಪೇರಾರ್ ವಿಡಿಯೋನ್ನ ಎಡ್ಡಂಡ್ ಕುಂಡು ಎಕ್ಸ್ಪ್ರೆಷನ್ ಪೂರ ತೂಪೇರು ನಿನ್ನ. ಮನೆಯಲ್ಲಿ ಸೂರ್ಪನಕ್ಕ ದೊಡ್ಡ ಕೃಷ್ಣ ಲೇಟ್ 10 ನಿಮಿಷ ಬೇಗ. ಇವಾಗ ನಮ್ಗೆ ಅನಂತಾಡಿ ಮೆಚ್ಚಿಗೆ ಹೋಗ್ಲಿಕ್ಕೆ ಉಂಟು. ಇವರಿಗೆ ಅನಂತಾಡಿ ಮೆಚ್ಚಿ, ಮಾಣಿ ಮೆಚ್ಚಿಗೆಲ್ಲ ರಜೆ. ಇವತ್ತು ಕೂಡ ಅನಂತಾಡಿ ಮೆಚ್ಚಿಗೆ ರಜೆ. ಆದ್ರೆ ಇವತ್ತು ನನ್ನ ಸಬ್ಸ್ಕ್ರೈಬರ್ ನವ್ಯ ಇದ್ದಾರಲ್ಲ, ಲಾಸ್ಟ್ ಟೈಮ್ ಕೂಡ ಹೋಗಿದ್ವಿ ನಾವು ಅವರ ಮನೆಗೆ. ಅಲ್ಲಿಗೆ ಹೋಗ್ಲಿಕ್ಕೆ ಉಂಟು, ಬಟ್ ಕನ್ಫರ್ಮ್ ಇಲ್ಲ ಎಂತ ಅಂತ. ನನಗೂ ಸಹ ಗೊತ್ತಿಲ್ಲ, ಅವರಿಗೂ ಸಹ ಗೊತ್ತಿಲ್ಲ. ಬೇಗ ಆದ್ರೆ ಇವತ್ತು ಗ್ರಹಣ ಅಲ್ವಾ, ಹಾಗಾಗಿ ಲೇಟ್ ಆದ್ರೆ ಕಷ್ಟ ಅಂತ. ನೋಡ್ಬೇಕು ಎಂತ ಅಂತ ಗೊತ್ತಿಲ್ಲ. ನಾನು ವನಜಕ್ಕ, ಯೋಗಿತಕ್ಕ ಇವರಿಬ್ರು ಹೋಗ್ತಾ ಇದ್ದೇವೆ ಆಟೋದಲ್ಲಿ. ಇವತ್ತು ತಿಂಡಿ ತಿಳ್ಕೊಳ್ಳುವ ಬನ್ನಿ. ಗೋಡ ತುಂಬಾ ದಿನ ಆಯ್ತು ದೋಸೆ ಮಾಡಿ, ಹಾಗಾಗಿ ಕೃಷ್ಣನಿಗೆ ಇವತ್ತು 2 ದೋಸೆ. ನೀರ್ ದೋಸೆ ಮಾಡಿ ಬಂದೆ ಎತ್ತಿನ ಅಂದು ದೋಸೆನೆ ಅಂದಪ್ಪ. ದೋಸೆನೆ ಯಾವಾಗ್ಲೂ ದೋಸೆ ಅಂತೆ. ನೀವು ವಿಡಿಯೋದಲ್ಲಿ ನೋಡ್ತಿರಲ್ಲ ನಾನು ಎಂತೆಲ್ಲ ಮಾಡ್ತೇನೆ ಅಂತ. ಆದ್ರೆ ಹೌದೌದು, ಎಂತ ಅಪರೂಪಕ್ಕೆ ಎಂತಾದ್ರೂ ಸ್ಪೆಷಲ್ ಮಾಡುವಾಗ ಹಾಕ್ತಾರೆ. ತಿಂಗಳು 1-2 ತಿಂಗಳ ಮುಂಚೆ ವಿಡಿಯೋ ಈಗ ಹಾಕುದು. ಹೌದಪ್ಪ, ತಿಂದಿದ್ಯಾ ತಾನೆ? ತಿಂದಿದ್ಯಲ್ಲ. ತಿನ್ನುವಾಗ ಸರಿ ತಿಂತಾಳೆ. ಈಗ ನೋಡಿ ಎಂತ ಮಾಡುದಿಲ್ಲ ಅಂತ ಹೇಳಿದ್ರು. ಈಗ ಇವಳಿಗೆ ಹೊರಡ್ಲಿಕ್ಕೆ ಅರ್ಧ ಗಂಟೆ ಬೇಕು, ನನಗೆ 5 ನಿಮಿಷದಲ್ಲಿ ಆಗ್ತದೆ. ಎಂತ ಸುಳ್ಳು ಅಲ್ಲ ಗೈಸ್, ನಿಜ. ವನಜಕ್ಕನ್ ಸ್ನಾನ ಅವರ ಮುಖಕ್ಕೆ ಹಾಕುವಾಗ ನಾನು ಹೊರಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಸಾಕು. ಕುತ್ಕೋ, ಸುಳ್ಳು ಹೋಗೋದು. ನಾವು ಹೊರಟು ಹೋಗುವಾಗ ಎಷ್ಟು 10:30 ಗಂಟೆ ಆಗಿತ್ತ ಅಂತ. ಈ ಸಲ ಸ್ವಲ್ಪ ಬೇಗ ಹೋದ್ವಿ, ಇನ್ನು ಲೇಟ್ ಆಗೋದು ಬೇಡ. 10:30 ಅನ್ನೊಂದು ಆಗಿತ್ತು ಅಂತ ಅನ್ಸತ್ತೆ. ಲಾಸ್ಟ್ ಟೈಮ್ ಹೋಗುವಾಗ ಲೇಟ್ ಆಗಿತ್ತು. ನಾವು ಇದು 3ನೇ ವರ್ಷ ಅನ್ಸತ್ತೆ ನಾನು ಬರ್ತಾ ಇರೋದು. ಎಷ್ಟು ಜನ ಇರ್ತಾರೆ ಅಂದ್ರೆ ಇಲ್ಲಿ ತುಂಬಾ ಜನ ಇರ್ತಾರೆ. ಅಂದ್ರೆ ಮಾಣಿ ಮೆಚ್ಚಿ ಹಾಗೆ ಅನಂತಾಡಿ ಮೆಚ್ಚಿ ಎರಡಕ್ಕೂ ಕೂಡ ಅಷ್ಟೇ ತುಂಬಾ ಜನ ಇರ್ತಾರೆ. ನಾನು ಮಾಣಿ ಮೆಚ್ಚಿಗೆ ಇಷ್ಟರವರೆಗೆ ಹೋಗಿಲ್ಲ ಅಂತ ಅಂದ್ಕೊಳ್ತೇನೆ. ಒಂದು ಸಲ ಅನಂತಾಡಿ ಮೆಚ್ಚಿಗೆ ಇದೆ, 2ನೇ ಸಲ. ಲಾಸ್ಟ್ ಟೈಮ್ ಕೂಡ ನವ್ಯನ ಮನೆಗೆ ಹೋಗಿದ್ದೆ. 2ನೇ ಸಲ ಅಲ್ಲ, 3ನೇ ಸಲ ಹೋಗ್ತಾ ಇರೋದು. ಲಾಸ್ಟ್ ಟೈಮ್ ನವ್ಯನ ಮನೆಗೆ ಹೋಗಿದ್ದೆ ನಾನು. ನಾವಲ್ಲಿ ಹೋಗಿ ಕೈಯೆಲ್ಲ ಮುಗ್ದು ಒಳಗಡೆ ಹೋಗ್ಲಿಕ್ಕೆ ಅಂತ ಆಗುದಿಲ್ಲ, ಅಷ್ಟು ರಶ್ ಇರುತ್ತೆ. ಅಲ್ಲಿಯೇ ಕಾಣಿಕೆ ಎಲ್ಲ ಹಾಕಿ ಹೊರಗಡೆಯಿಂದಾನೆ ಪ್ರಸಾದ ಎಲ್ಲ ತಗೊಂಡು ಬಂದ್ವಿ ನಾವು. ನೋಡ್ಬಹುದು ನೀವು ಎಷ್ಟು ಜನ ಇದ್ದಾರೆ ಅಂದ್ರೆ ಇಲ್ಲಿ ಯಾವಾಗ್ಲೂ ಅಷ್ಟು ಜನ ಇದ್ದಾರೆ. ಇಲ್ಲಿ ಒಂದು ದೊಡ್ಡ ಸ್ಟೋರಿಯೇ ಉಂಟು ಇಲ್ಲಿ, ಹಾಗಾಗಿ ಅಷ್ಟು ಜನ ಇರ್ತಾರೆ ಇಲ್ಲಿ.
ಜನಗಳ ಮಧ್ಯದಲ್ಲಿ ಕಾಣುವುದೇ ಇಲ್ಲ ನಮ್ಗೆ ದೈವ ನೋಡ್ಲಿಕ್ಕೆ. ಮತ್ತೆ ನಾನು ಮೊಬೈಲ್ ಅಲ್ಲಿ ಈ ತರ ವಿಡಿಯೋ ಮಾಡಿ ನೋಡಿದ್ದು, ಅಷ್ಟು ರಶ್ ಇರ್ತದೆ. ಅಥವಾ ಮೇಲೆ ಇದ್ರಲ್ಲಿ ನಿಂತ್ಕೊಳ್ಬೇಕು, ನಿಂತ್ಕೊಂಡು ನೋಡಿದ್ದು. ಸ್ವಲ್ಪ ಹೊತ್ತು ಅಲ್ಲಿಯೇ ನಿಂತ್ವಿ. ಅದಾದ್ಮೇಲೆ ನವ್ಯನಿಗೆ ಕಾಲ್ ಮಾಡಿದೆ, ಬಟ್ ಕಾಲ್ ಕನೆಕ್ಟ್ ಆಗ್ತಾ ಇರ್ಲಿಲ್ಲ. ಅವ್ರದ್ದು ಕೂಡ ಕನೆಕ್ಟ್ ಆಗ್ತಾ ಇರ್ಲಿಲ್ಲ, ಅವ್ರು ನನ್ಗೆ ಮಾಡಿದ್ರು ಕೂಡ ಕನೆಕ್ಟ್ ಆಗ್ಲಿಕ್ಕೆ ಇಲ್ಲ, ಅಷ್ಟು ರಶ್ ಇತ್ತಲ್ಲಿ. ಸಂತೆ ತಿರುಗ್ಲಿಕ್ಕೆ ಹೋಗುದು ಇವತ್ತು. ಸ್ಪಾನ್ಸರ್ ಯೋಗಿ ತಕ್ಕಂಡು 1 ಲಕ್ಷ ದುಡ್ಡು ಸಿಕ್ಕಿದೆ ಅದಕ್ಕೆ. ಮುಖ ತೋರಿಸಿ ಸ್ವಲ್ಪ. 1 ಲಕ್ಷ ಉಂಟು ಗೈಸ್, 1 ಲಕ್ಷ. ಅಲ್ಲಿ ಸಂತೆ ಸುತ್ತಲಿಕ್ಕೆ ಕೂಡ ಅಷ್ಟು ನಿಮ್ಗೆ ಎಷ್ಟು ಉಂಟು ಅಂತ ಇಲ್ಲ, ಸುತ್ತಿದಷ್ಟು ಮುಗಿಯುವುದಿಲ್ಲ. ಇನ್ನು ನವ್ಯ ಬರುವವರೆಗೆ ಸುತ್ತುವ ಅಂತ ಸುತ್ತಾಡ್ತಾ ಇದ್ವಿ. ಅವ್ರು ಹೇಳಿದ್ರು ಬನ್ನಿ ಮನೆಗೆ ಅಂತ, ನಾವು ಕೂಡ ಬೇಗ ಹೋಗ್ತೇವೆ, ಗ್ರಹಣ ಅಲ್ಲ, ಬೇಗ ಹೋಗಿ ಬರುವ ಅಂತ ಹೇಳಿದ್ರು. ಅದಾದ್ಮೇಲೆ ನಾವಿಲ್ಲಿ ಕಾಲ್ ಚೈನ್ ಇದೊಂದು ನೋಡಿದ್ವಿ. ನಾನೊಂದು ತೆಗೊಳ್ಳುವ ಅಂತ ತೆಗೊಂಡಿದ್ದು, ಇಷ್ಟು ದೊಡ್ಡ ಕಾಲ್ ಚೈನ್ ನನ್ನ ಹತ್ರ ಇರ್ಲಿಲ್ಲ. ಇನ್ನು ರೀಲ್ಸ್ ಎಲ್ಲ ಮಾಡುವಾಗ ಬೇಕಾಗ್ತದೆ ಅಂತ ತೆಗೊಂಡೆ. ತುಂಬಾ ಚೆನ್ನಾಗಿತ್ತು, ಕಲರ್ ಕೂಡ ಹೋಗಲ್ಲ ಅಂತ ಹೇಳಿದ್ರು ಅವರು. ಹಾಗಾಗಿ ನಾನೊಂದು ವನಜಕ್ಕ ಒಂದು ಯೋಗಿ ತಕ್ಕ ಒಂದು ತೆಗೊಂಡು ಸುಮ್ನೆ ಹಾಗೆ. ಮರದಲ್ಲಿ ಮಾವಿನಕಾಯಿ ನೋಡಿ ನಮ್ಮ ಬಾಯಲ್ಲಿ ನೀರು ಬರುವುದೊಂದು ಬಾಕಿ. ಮೂರನೇ ಅಂಗಡಿಯ ನಾಲ್ಕನೇ ಅಂಗಡಿಯ ಮೂರನೇ ಅಂಗಡಿಯ ನಾಲ್ಕನೇ ಅಂಗಡಿ ಇದು. ಹಾಗೆ ನವ್ಯನವರು ಬಂದು ಸಿಕ್ಕಿದ್ರು ನಮ್ಗೆ ಬಂದ ಕೂಡಲೇ. ಅದಾದ್ಮೇಲೆ ಅವರು ದೇವಸ್ಥಾನಕ್ಕೆ ಹೋಗ್ತೇವೆ ಅಂತ ಹೇಳಿದ್ರು. ನಾವು ಮತ್ತೆ ಸಂತೆ ತಿರುಗ್ಲಿಕ್ಕೆ ಬಂದ್ವಿ. ನಮ್ದೆಲ್ಲ ಆದ್ಮೇಲೆ ಹೇಳ್ತೇವೆ ಅಥವಾ ನಿಮ್ದೆಲ್ಲ ಆದ್ಮೇಲೆ ಕಾಲ್ ಮಾಡಿ ಅಂತ. ಅದಾದ್ಮೇಲೆ ಮತ್ತೆ ನಾವು ಅಂಗಡಿ ಸುತ್ತಲಿಕ್ಕೆ ಶುರು ಮಾಡಿದ್ವಿ. ಕೃಷ್ಣನೊಂದು ರಗಳೆ ಉಂಟು. ಮತ್ತೆ ಆದ್ಮೇಲೆ ನೈಟಿ ಎಲ್ಲ ತುಂಬಾ ಚೆನ್ನಾಗಿತ್ತು, ಒಳ್ಳೊಳ್ಳೆ ಕ್ವಾಲಿಟಿದು. ಸೊ ಅದನ್ನು ಕೂಡ ತೆಗೊಂಡ್ವಿ. ಮತ್ತೆ ಅವ್ರು ಹೇಳಿದ್ರು ನೀವು ರೀಲ್ಸ್ ಎಲ್ಲ ಮಾಡ್ತಿರಲ್ಲ ಅಂತ ಹೇಳಿದ್ರು ಶಾಪ್ನವ್ರು. ಹೌದು ಅಂತ ಹೇಳಿದೆ. ಹಾಗೆ ಪರಿಚಯದವರು ಸ್ವಲ್ಪ ಜನ ಸಿಕ್ಕಿದ್ರು, ಹಾಗೆ ಪರಿಚಯ ಇಲ್ಲದ ಸಬ್ಸ್ಕ್ರೈಬರ್ಸ್ ಕೂಡ ಸಿಕ್ಕಿದ್ರು. ಹಾಗೆ ನವ್ಯನ ಕಡೆಯಿಂದ ಕೃಷ್ಣನಿಗೆ ಒಂದು ಗಿಫ್ಟ್ ಕೂಡ ಸಿಕ್ಕಿತ್ತು. ನಾನು ಯೋಗಿ ತಕ್ಕ ರಿಕ್ಷಾದಲ್ಲಿ ಬೀಳ್ತಾರ ಅಂತ ಅನ್ಕೊಂಡೆ. ಫೈನಲಿ ವೆಯ್ಟ್ ಮಾಡಿ ಒಂದು ರಿಕ್ಷಾ ಸಿಕ್ಕಿತ್ತು. ಅಲ್ಲಿ ರಿಕ್ಷಾವೇ ಸಿಗುದಿಲ್ಲ. ಫೈನಲಿ ನವ್ಯನ ಮನೆಗೆ ಬಂದು ಬಿಸಿಲಲ್ಲಿ ಸಾಕಾಯ್ತು ಮಾರ. ನಿಂತು ಅಪ್ಪ ಒಂದು ರಿಕ್ಷಾ ಜಾಸ್ತಿ ಮಲ್ಲಾಗ್ತಿ. ಬಂದ ಕೂಡ್ಲೆ ಊಟಕ್ಕೆ ಕೂರಿಸಿದ್ರು. ಮತ್ತೆ ಗ್ರಹಣ ಅಲ್ವಾ, ಹಾಗಾಗಿ ಬೇಗ ಬೇಗ ಊಟ ಮಾಡುವ ಅಂತ. ನವ್ಯ ನನ್ಗೆ ಸಬ್ಸ್ಕ್ರೈಬರ್ ಆಗಿ ಪರಿಚಯ ಆಗಿದೆ. ಈಗ ನನ್ನ ತಂಗಿ ಹಾಗೆ ಅಂತಲ್ಲ, ತಂಗಿ ಅವರ ಹಸ್ಬೆಂಡ್ ಕೂಡ ಅಷ್ಟೇ, ತುಂಬಾ ಚೆನ್ನಾಗಿ ಮಾತಾಡ್ತಾರೆ ನನಗೆ, ತಮ್ಮನ್ ತರ. ಈಗ ಅವರ ಅಮ್ಮ ಕೂಡ ಅಷ್ಟೇ, ತುಂಬಾ ಫ್ರೆಂಡ್ಲಿ ಆಗಿದ್ದಾರೆ. ನಮ್ಗೆ ಈಗ ಅವರ ಮನೆಗೆ ಹೋದ್ರೆ ಬೇರೆಯವರ ಮನೆ ಅಂತ ಅನ್ಸುದಿಲ್ಲ, ಅಷ್ಟು ಚೆನ್ನಾಗಿ ಟ್ರೀಟ್ ಮಾಡ್ತಾರೆ. ನವ್ಯ ಕೂಡ ಅಷ್ಟೇ. ಲಾಸ್ಟ್ ಟೈಮ್ ಅವರಿಬ್ರು ಗಂಡ ಹೆಂಡತಿ ಟ್ರಿಪ್ ಹೋಗಿದ್ದಾಗ ನನ್ಗೋಸ್ಕರ ಇಯರಿಂಗ್ ಆಗಿರ್ಬಹುದು, ಹಾಗೆ ಕೃಷ್ಣನ ಪ್ರಸಾದ ಇರಬಹುದು, ಅಷ್ಟು ದೂರದಿಂದ ನೆನಪು ಮಾಡ್ಕೊಂಡು ತಂದಿದ್ರು. ಅದೆಲ್ಲ ಒಂದು, ಕೆಲವರು ಹೇಳ್ತಾರಲ್ವಾ, ಎಕ್ಸ್ಪೆಕ್ಟ್ ಮಾಡದೆ ಪ್ರೀತಿ ಸಿಗುವುದು ತುಂಬಾ ಕಡಿಮೆ ಈಗಿನ ಕಾಲದಲ್ಲಿ. ಯಾರು ಕೊಡುದು ಸಹ ಇಲ್ಲ. ನಮ್ಮದು ಏನಾದ್ರು ಅಗತ್ಯ ಇದ್ರೆ ಮಾತ್ರ ನಮ್ಮ ಹತ್ರ ಬರ್ತಾರೆ, ಇಲ್ದಿದ್ರೆ ಇಲ್ಲ. ಬಟ್ ನವ್ಯ ಹಾಗಲ್ಲ, ತುಂಬಾ ಖುಷಿ ಆಗತ್ತೆ ನಂಗೆ ಅವ್ರ ಹತ್ರ. ನಾನೊಂದು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ, ಇನ್ಸ್ಟಾಗ್ರಾಮ್ ಸ್ಟಾರ್ಟ್ ಮಾಡಿ, ಕೆಲವೊಂದು ತುಂಬಾ ಜನ ಒಳ್ಳೊಳ್ಳೆ ಪ್ಯೂರ್ ಹಾರ್ಟೆಡ್ ಸೋಲ್ಸ್ ಅಂತ ಹೇಳ್ಬೋದು, ಕೆಲವರು ನನಗೆ ಸಿಕ್ಕಿದ್ದಾರೆ. ಅದೊಂದು ಖುಷಿ. ನಾನು ಇಷ್ಟು ಮಾಡಿದಕ್ಕೂ ಸಾರ್ಥಕ ಅಂತ ಅನ್ಸುತ್ತೆ ನನ್ಗೆ. ನೋಡಿ ನನ್ನಮ್ಮ ಹೀಗೆ ಮಾಡ್ತಿದ್ದಾರೆ. ಅವನು ಬಸಳೆದ ಪುರ ನೋಡಿ ನನ್ನ ತಾತ ಹೀಗೆ ಮಾಡ್ತಿದ್ದಾರೆ. ಮಲ್ಲಿಗೆ ಮಲ್ತಿದ್ದೇರು ಊಟ ಎಲ್ಲ ಮುಗಿಸಿ ಮಾತಾಡಿ ಮತ್ತೆ ಒಂದು ರೀಲ್ಸ್ ಮಾಡುವ ಅಂತ ಹೇಳಿದ್ರು ನವ್ಯ. ಹಾಗಾಗಿ ಪ್ರಾಕ್ಟೀಸ್ ಎಲ್ಲ ಮಾಡಿ ಒಂದು ರೀಲ್ಸ್ ಕೂಡ ಆಯ್ತು ನಮ್ದು. ಇನ್ನು ಹೊರಡುವುದು. ತುಂಬಾ ಖುಷಿ ಆಯ್ತು, ತುಂಬಾ ಚೆನ್ನಾಗಿ ಟ್ರೀಟ್ ಕೂಡ ಮಾಡಿದ್ರು. ಥ್ಯಾಂಕ್ ಯು ಸೋ ಮಚ್ ನವ್ಯ. ನಿಮ್ಮ ಪ್ರೀತಿ ಹೀಗೆ ಇರ್ಲಿ ಯಾವಾಗ್ಲೂ ಅಂತ ಅಂದ್ಕೊಳ್ತೇನೆ. ಬರ್ಪ ಆಂಟಿ ಬಾಯ್.
ಕೃಷ್ಣ ಬೋಳಿಗೆ ಹೆಂಗ್ ಗೊತ್ತ ಸೂರ್ಯ ಅರ್ಧ ಗ್ಲಾಸ್. ಅಂಕಲ್ ಬರ್ಪ ಬಾಯ್, ಥ್ಯಾಂಕ್ ಯು. ಹಾಯ್, ಥ್ಯಾಂಕ್ಸ್ ಫಾರ್ ಕಮ್ಮಿಂಗ್. ಅವರು ಲಾಸ್ಟ್ ಇಯರ್ ಸಹ ಬಂದಿದ್ದಾರೆ, ಶ್ರುತ್ಯಕ್ಕೆ ಈ ಇಯರ್ ಸಹ ಬಂದಿದ್ದಾರೆ, ನೆಕ್ಸ್ಟ್ ಇಯರ್ ಸಹ ಅಂಡ್ ಬರ್ತಾನೆ. ನೆಕ್ಸ್ಟ್ ನಮ್ಮ ಮನೆಗೆ ಬನ್ನಿ. ಇಲ್ಲ, ಅದಕ್ಕಿಂತ ಮುಂಚೆ ನನ್ಗೆ ಮತ್ತೆ ಬರ್ಲಿಕ್ಕೆ ಉಂಟು. ಅದು ವಿಡಿಯೋದಲ್ಲಿ ಹೇಳುದಿಲ್ಲ. ಸೊ ಎಲ್ಲರೂ ಅವರೆಲ್ಲರೂ ನೆಕ್ಸ್ಟ್ ಇಯರ್ ಸಹ ಬನ್ನಿ, ಬರ್ತಾನೆ ಇರಿ. ನಂಗೂ ತುಂಬಾ ಖುಷಿ ಆಯ್ತು. ಸೊ ಥ್ಯಾಂಕ್ಸ್ ಫಾರ್ ಇವರ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ. ಬರ್ಪಾ ಬಾಯ್. ಹಬ್ಬ ಬಂದ್ವಿ ಮನೆಗೆ. ಅಲ್ಲಿಂದ ಇಲ್ಲಿ ತನಕ ರಿಕ್ಷಾ ಬಾಡಿಗೆ ಮಾಡ್ಕೊಂಡು ಬಂದಿದ್ವಿ. ಇವರೆಲ್ಲ ಐಸ್ ಕ್ರೀಮ್ ಎಲ್ಲ ತಗೊಂಡು ಬರುವಾಗ ಮನೆಯಲ್ಲಿ ಎಂತೆಂತೆಲ್ಲ ಉಂಟ ಗೈಸ್, ನಮಗೆಲ್ಲ ಗೊತ್ತೇ ಇಲ್ಲ ಇದು. ಕೋನು ಮಂಗಳೂರು ಅಲ್ಲಿ ಕಾರು ನವ್ಯ ಅವನಿಗೆ ಗಿಫ್ಟ್ ಕೊಟ್ಟರು ಅಂತ ಹೋದಾಗ. ಹನಿಗೆ ಇದು ತಗೊಂಡದ್ದು, ಇದು ಹಾಕಿದ ಮೇಲೆ ಹನಿ ಸರಿಯೇ ಇಲ್ಲ, ಸಿಟ್ಟು ಹನಿಗೆ ಇಲ್ಲ. ಖುಷಿ ಆಯ್ತು. ನಾವೇನು ಮನೆಗೆ ಹೋಗಿ ಒಂದ್ಸಲ ಹೋಗುದಿಲ್ಲ ಅಂತ ಅಂದ್ಕೊಂಡ್ವಿ. ಮತ್ತೆ ವನಜಕ್ಕನವರನ್ನೆಲ್ಲ ಹೇಗೋ ಒತ್ತಾಯ ಮಾಡಿ ಕರ್ಕೊಂಡು ಹೋದೆ. ನಾನು ಒಬ್ಳಾದ್ರೆ ಹೋಗ್ತಿರ್ಲಿಲ್ಲ. ನವ್ಯ ಗಿಫ್ಟ್ ಕೊಟ್ಟದಂತ ತೋರಿಸು. ಕುರ್ದು ಸ್ವಲ್ಪ ಲಾಸ್ಟ್ ಟೈಮ್ ಕೊಟ್ಟಿದ್ದೀರು. ಕೃಷ್ಣ ತೋರ್ಸಲ್ಲ, ಲಾಸ್ಟ್ ಟೈಮ್ ಹೆಚ್ಚಿನ ಕೊಡ್ತಿದ್ದೀರ ಕೃಷ್ಣ. ಇದು ನವ್ಯ ಒಂದು ಗಿಫ್ಟ್. ಲಾಸ್ಟ್ ಟೈಮ್ ಜಾಸ್ತಿ. ಪ್ರತಿ ವರ್ಷ ಇವಳಿಗೆ ನವ್ಯನ ಕಡೆಯಿಂದ ಒಂದು ಗಿಫ್ಟ್ ಸಿಗತ್ತೆ ಇವನಿಗೆ. ಥ್ಯಾಂಕ್ ಯು ಬಾ ನವ್ಯಾಗ. ಥ್ಯಾಂಕ್ ಯು ನವ್ಯಕ್ಕ. ಅಕ್ಕದಾಯ್ತ ಮೊಕದಾದ ಬನ ನವ್ಯ ಬನ ಬೊಕೆಂಚಿನ ಅಕ್ಕಲತ್ತು ನವ್ಯಲತ್ತು ಬೊಕ ಆಂಟಿ ಪಂಡ ಗಿಡಪ್ಪೇರು ನೆಕ್ಸ್ಟ್ ಇಯರ್ ದುಃಖ ದಾಲ ಕೊರ್ರ ಇರ್ಲಿಕ್ಕೆ. ನವ್ಯ ಅಕ್ಕ ಬನು ಬನ್ಬೆ. ಈ ಗ್ರಹಣದ ಜೊತೆಗೆ ನಮ್ಮದು ಒಂದು ಇದು ಮಳೆ ಬರುವ ಸಂಭವ ಉಂಟು ಪಾಪ. ಅದಕ್ಕೆ ಅಜ್ಜಿಯವರೆಲ್ಲ ಅಲ್ಲಿ ಅಡಿಕೆ ಇದು ಮಾಡ್ತಿದ್ದಾರೆ. ಇನ್ನು ಗ್ರಹಣ ಬಿಡುವ ಸಮಯ ಆಯಿತು. ನಿಜವಾಗಿ ಹೊರಗೆ ಬರಬಾರ್ದು. ಇನ್ನೇನು ಗ್ರಹಣ ಬಿಡುವ ಸಮಯ ಆಗ್ತದೆ. ಗುಡಿಸಿ ಸ್ನಾನ ಮಾಡಿ ಗುಡಿಸಿ ಒರೆಸಿ ದೀಪ ಎಲ್ಲ ಇಟ್ಟು ಮತ್ತೆ ಅಡಿಗೆ ಶುರು ಮಾಡಬೇಕು. ನಾನು ಎಂತ ಮಾಡಲಿಲ್ಲ ಅಡಿಗೆ. ನೋಡಿ 3 ಜನ ಸೇರಿ ಟಲ್ಪರೆಲ್ಲ ಹೋಗಿದೆ. ನಾನು ಬರುವಾಗ ಅವ್ರದ್ದೆಲ್ಲ ಹಾಕಿ ಆಗಿದೆ. ಹಾಂ, ಗಂಟೆ 9 ಗಂಟೆಗೆ 15 ನಿಮಿಷ ಉಂಟು ನಮ್ದು. ಇವಾಗ ಎಲ್ಲ ಊಟಕ್ಕೆ ಈಗ ಕೂತಿದ್ದೀವಿ. ಅಡಿಗೆ ಎಲ್ಲ ಆಗಿ ಗುಡಿಸಿ ಒರೆಸಿ ದೀಪ ಹಚ್ಚಿ ಎಲ್ಲ ಕ್ಲೀನ್ ಮಾಡಿ ಅಡಿಗೆ ಮಾಡಿ ಇವಾಗ ಊಟ ಆಗ್ತಾ ಉಂಟು ಗೈಸ್. ನಾನಂತೂ ಅವಾಗದಿಂದ ಆಗಿಲ್ವಾ ಹೊಟ್ಟೆ ಹಸು. ಅವನಿಗೆ ವೈಟ್ ರೈಸ್ ಆದಾಗ ಮಾತ್ರ ಹೊಟ್ಟೆ ಹಸು. ಇಷ್ಟುಂಟು. ಇವತ್ತಿನ ಬ್ಲಾಗ್ ಇಲ್ಲಿಗೆ ಮುಗಿಸ್ತೇನೆ. ಇನ್ನು ನಾಳೆ ಬ್ಲಾಗ್ ಕಂಟಿನ್ಯೂ ಮಾಡ್ತೇನೆ. ನಾಳೆಯಿಂದ ಎಕ್ಸಾಮ್, ಇನ್ನು ಯಾವಾಗ ಬ್ಲಾಗ್ ಮಾಡ್ತೇನೆ ಅಂತ ನನಗೆ ಗೊತ್ತಿಲ್ಲ. ನೋಡುವ ಎಂತೆಲ್ಲ ಆಗ್ತದೆ ಅಂತ. ಶುಭರಾತ್ರಿ ಎಲ್ರಿಗೂ. ಹರಿ ಕೃಷ್ಣ. ಬಾಬಾ.